ಬ್ಯಾಚ್ನ ನಮ್ಮ ಸಂಸ್ಥೆಯ ಒಬ್ಬ ಹೆಮ್ಮೆಯ ವಿದ್ಯಾರ್ಥಿ. ತುಂಬ ವಿದ್ಯಾರ್ಥಿಗಳ ಬಗ್ಗೆ ನಾವು ಹೆಮ್ಮೆ ಪಡ್ತೇವೆ, ಆದರೆ ಇದರೊಂದು ರೀತಿ ಡಿಫ್ರೆಂಟ್ ಹೆಮ್ಮೆ. ಭಾರತೀಯ ಭೂಸೈನ್ಯದ ಲೆಫ್ಟಿನೆಂಟ್ ಆಫೀಸರ್ ಆಗಿ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂಥ ಒಂದು ಅದ್ವಿತೀಯ ಪ್ರತಿಭೆ. ಶಾಸ್ತ್ರಿ ಸರ್ ಹೇಳಿದರು, ಸೈಲೆಂಟ್ ಆಗಿದ್ದು ತುಂಬ ಶಾಂತವಾಗಿದ್ದಂಥ ಒಬ್ಬ ಹುಡುಗ ಇವತ್ತು ತನ್ನ ತರಬೇತಿಯನ್ನು ಚೆನ್ನೈನಲ್ಲಿ ಮುಗಿಸಿ ಲಡಾಖಿಗೆ ಹೋಗ್ತಾ ಇದ್ದಾರೆ. ಅದು ನೇರ ಫೀಲ್ಡಿಗೆ. ಪ್ರಾಯಶಃ ಈ ಸೈನ್ಯದವರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ. ಇವತ್ತು ಕಳೆದ ಒಂದು 8-10 ವರ್ಷಗಳಲ್ಲಿ ನಮ್ಮ ದೇಶದ ಸೈನ್ಯದ ಪರಿಸ್ಥಿತಿ ಹಿಂದೆ ಇದ್ದದ್ದಕ್ಕಿಂತ ಒಂದು 25 ಪಟ್ಟು ಬಲಶಾಲಿಯಾಗಿದೆ. ಜಗತ್ತಿನ ಒನ್ ಆಫ್ ದ ಬೆಸ್ಟ್ ಆರ್ಮಿ ಅನ್ನುವಂಥ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ. ಅಂಥ ಒಂದು ಸೈನ್ಯಕ್ಕೆ ನಮ್ಮ ಸಂಸ್ಥೆಯ ಶಿಕ್ಷಣವನ್ನು ಪಡೆದು ನಮ್ಮ ಶಿಕ್ಷಕರ ನೆರಳಿನಲ್ಲಿ ಬೆಳೆದು ಇವತ್ತು ದೇಶ ಸೇವೆಗೆ ಸಿದ್ಧನಾಗಿ ಹೋಗ್ತಾ ಇರುವಂಥದ್ದು ಇದಕ್ಕಿಂತ ದೊಡ್ಡ ಒಂದು ಹೆಮ್ಮೆಯ ಸಂಗತಿ ನಮಗೆ ಇಲ್ಲವೇ ಇಲ್ಲ. ಏನು ಬೇಕಾದ್ರೂ ಆಗಲಿ, ಗಡಿಯ ರಕ್ಷಣೆಗಾಗಿ ಹೋಗುವಂಥ ಯೋಧನಿಗಿಂತ ಒಂದು ದೊಡ್ಡ ಒಂದು ಸಂತೋಷ ಅದು ಪ್ರಾಯಶಃ ಬೇರೆ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ಇಡೀ ದೇಶದಲ್ಲಿ ಸೈನ್ಯಕ್ಕಿಂತ ಒಂದು ಆದ್ಯತೆ ಸಿಕ್ಕಿದೆ. ಹೇಳಿ ಕೇಳಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಸೈನಿಕ ಅನ್ನೋ ಕಾರಣಕ್ಕೆ ಒಬ್ಬರನ್ನು ಆಯ್ಕೆ ಮಾಡಿದ್ದಾರೆ. ಇದು ಕೇವಲ ಸೈನಿಕ ಅನ್ನೋ ಕಾರಣ, ಬೇರೆ ಯಾವುದೇ ಅರ್ಹತೆಗಿಂತ ಹೆಚ್ಚಾಗಿ ಒಬ್ಬ ಸೈನಿಕ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ದೇಶಕ್ಕೆ ಇದೊಂದು ಈ ಒಂದು ಕಾನ್ಸೆಪ್ಟ್, ಈ ಒಂದು ವಿಷಯ ಇದೆಯಲ್ಲ, ಇದು ತೀರ ಅವಶ್ಯಕ. ಪ್ರಾಯಶಃ ನಮ್ಮ ಸಂಸ್ಥೆ ಯಾವ ರೀತಿಯಿಂದ ನಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸ್ತದೆ, ಯಾವ ದೃಷ್ಟಿಕೋನದಿಂದ ಬೆಳೆಸ್ತದೆ ಅಂತ ಹೇಳೋದಕ್ಕೆ ಪ್ರಾಯಶಃ ಇದೊಂದು ಸಾಕ್ಷಿ. ಅಜಿತೇಶ್ ಪ್ರೀತಿ ಇಟ್ಟು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ತನ್ನನ್ನು ಈ ಎತ್ತರಕ್ಕೆ ಏರಿಸಿರುವಂಥ ಒಂದು ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ನೆನಪಿಟ್ಟು ಆ ಋಣ ನೆನಪಿಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಶಿಕ್ಷಕರ ಕಾಲಿಗೆ ನಮಸ್ಕಾರ ಮಾಡಿ ಅವರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ತುಂಬ 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 ಅಂದರೆ ಸಂತೋಷದ ಸಂಗತಿ. ನನಗಂತೂ ವೈಯಕ್ತಿಕವಾಗಿ ಈ ಸೈನಿಕರನ್ನು ಕಂಡು ನಾನು ಸ್ವಲ್ಪ ಹೆಚ್ಚು ಹತ್ತಿರವೇ ನಮಗೆ. ಹಾಗಾಗಿ ಇಂಥ ಒಂದು ಅವಿಸ್ಮರಣೀಯ ಕ್ಷಣ, ಸಣ್ಣ ಕಾರ್ಯಕ್ರಮ ಇವತ್ತು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಅಜಿತೇಶ್ ನಮ್ಮ ಜೊತೆ ಬೇಕು. ನಮ್ಮ ಸಂಸ್ಥೆಯಿಂದ ಇನ್ನೊಂದಷ್ಟು ವಿದ್ಯಾರ್ಥಿಗಳು ಅಜಿತೇಶ್ನ ದಾರಿಯಲ್ಲೇ ಸಾಗಬೇಕು. ಇದು ನಮ್ಮ ಆಸೆ ಇರೋದು, ನಮ್ಮ ಕನಸಿರೋದು. ಇದಕ್ಕೆ ಪೂರಕವಾಗಿ ಅಜಿತೇಶ್ ನಮ್ಮ ಜೊತೆ ನಿಲ್ತಾರೆ. ಹಾಗಾಗಿ ನಮ್ಮ ಸಂಸ್ಥೆಗೆ ಬರ್ತಾ ಇರ್ತಾರೆ ಮತ್ತು ಮುಂದೆಯೂ ಪರಂಪರೆ ಬೆಳೀತದೆ. ಇದಕ್ಕೆ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅವಕಾಶ ಮಾಡಿಕೊಡ್ತದೆ. ಮುಂದೆಯೂ ನಾವು ಈ ಎಲ್ಲ ಚಟುವಟಿಕೆಗಳಿಗೆ ಪೂರ್ಣ ಬೆಂಬಲವಾಗಿ ನಿಲ್ತೇವೆ. ಅಜಿತೇಶ್ಗೆ ಶುಭವಾಗಲಿ. ದೇಶ ಇನ್ನಷ್ಟು ಎತ್ತರಕ್ಕೆ ಏರಲಿ. ಇಡೀ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಸೈನ್ಯ ಅನ್ನುವ ಒಂದು ಹೆಗ್ಗಳಿಕೆಗೆ ನಮ್ಮ ಸೈನ್ಯ ಪಾತ್ರ ಆಗಲಿ. ತನ್ಮೂಲಕ ಯಾವ ಕನಸಿನಿಂದ ಇವತ್ತು ಭಾರತ ಮುಂದಕ್ಕೆ ನುಗ್ಗುತ್ತಾ ಇದೆಯೋ, ವಿಶ್ವಗುರು ಸ್ಥಾನಕ್ಕೆ ಸೇರ್ತಾ ಇದೆಯೋ, ಭಾರತದ ಪರಮ ವೈಭವದ ಸ್ಥಿತಿಗೆ ನಾವು ತಲುಪ್ತಾ ಇದೆಯೋ, ಅದಕ್ಕೆ ಇದೆಲ್ಲ ಸಣ್ಣ ಸಣ್ಣ ಪುಷ್ಪಗಳು ಸಮರ್ಪಣೆ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. ಹಳೆ ವಿದ್ಯಾರ್ಥಿಯಾಗಿ ಮತ್ತೆ ವಿವೇಕಾನಂದ PU ಕಾಲೇಜಿಗೆ ಬಂದು ಮಾತೃ ಸಂಸ್ಥೆಯಲ್ಲಿ ಗೌರವವನ್ನು ಸ್ವೀಕರಿಸುವಂಥದ್ದು ಬಹಳ ಹೆಮ್ಮೆಯ ವಿಷಯ ಹಾಗೂ ನನಗೆ ಬಹಳ ಸಂತೋಷವನ್ನು ತಂದಿದೆ. 2014ರಿಂದ 2016ರವರೆಗೆ 2 ವರ್ಷಗಳ ಕಾಲ ಇಲ್ಲಿ PUC ವಿದ್ಯಾಭ್ಯಾಸವನ್ನು ವಿವೇಕಾನಂದ PU ಕಾಲೇಜಿನಲ್ಲಿ ನಾನು ಮುಗಿಸಿರುತ್ತೇನೆ. ಆ ಸಂದರ್ಭದಲ್ಲಿಯೇ ಸೇನೆಯನ್ನು ಸೇರಬೇಕು ಅಂತಹ ಆಸೆ ಇತ್ತು ಹಾಗೂ NDA ಪರೀಕ್ಷೆಯನ್ನು ಕೂಡ ಬರೆದಿದ್ದೆ. ಆದರೆ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿ ಅಥವಾ ಸೇರಿಕೊಳ್ಳುವಂತಹ ಕನಸು ನನಸಾಗಲಿಲ್ಲ. ಸತತ ಪ್ರಯತ್ನಗಳ ಮೂಲಕ ನನ್ನ ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ CDS ಪರೀಕ್ಷೆಯನ್ನು ಕ್ಲಿಯರ್ ಮಾಡಿ 1 ವರ್ಷಗಳ ಟ್ರೈನಿಂಗನ್ನು ಮುಗಿಸಿ ಈಗ ಲೆಫ್ಟಿನೆಂಟ್ ಆಗಿ ನಾನು ಕಮಿಷನನ್ನು ಹೊಂದಿದ್ದೇನೆ. ಮತ್ತೆ ಪುನಃ ಮಾತೃ ಸಂಸ್ಥೆಗೆ ಅಥವಾ ನನ್ನ ವಿವೇಕಾನಂದ PU ಕಾಲೇಜಿಗೆ ಬರುವಂಥದ್ದು ಬಹಳ ಸಂತೋಷವನ್ನು ಮತ್ತು ಖುಷಿಯನ್ನು ತಂದಿದೆ ಎಂದು ಹೇಳ್ತೇನೆ. ಹಾಗೂ ನನ್ನ ಎಲ್ಲ ಶಿಕ್ಷಣವನ್ನು ನಾನಿಲ್ಲಿ 2 ವರ್ಷಗಳ ಕಾಲ ಏನು ಶಿಕ್ಷಣವನ್ನು ಪಡೆದಿದ್ದೇನೆ, ಆ ಸಂದರ್ಭದಲ್ಲಿ ನನಗೆ ಪಾಠವನ್ನು ಮಾಡಿದ, ಸಹಕರಿಸಿದ ಎಲ್ಲ ಶಿಕ್ಷಕರಿಗೆ ಮತ್ತು ಈ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ನಾನು ಬಯಸ್ತೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.